ಮನೆಯ ಸುತ್ತಮುತ್ತ ಕಾಡಿನ ರೀತಿಯಲ್ಲಿ ಬೆಳೆದಿದ್ದ ಗಿಡಗಂಟಿಗಳು, ಮನೆಯೊಳಗೂ ಹೊರಗೂ ಸೋಗೆ ತೆಂಗಿನ ಗರಿಗಳ ತ್ಯಾಜ್ಯದ ರಾಶಿ. ಇದೇ ಮನೆಯಲ್ಲಿ ಚೋಮು ಅಜ್ಜಿಯವರ ಒಂಟಿ ಜೀವನ. ಹಾಗೂ ಹೀಗೋ ಬದುಕ್ತಾ ಇದ್ದಾಗ ಕಳೆದ ಕೆಲ ದಿನಗಳ ಹಿಂದೆ ಭಾರೀ ಮಳೆಗೆ ಜರಿದು ಬಿದ್ದ ಮನೆಯ ಹಿಂಬದಿ ಗೋಡೆ. ದಿಕ್ಕು ತೋಚದೆ ಕುಳಿತಿದ್ದ ಈ ಚೋಮು ಅಜ್ಜಿಗೆ ಮಗನಾಗಿ ಆಸರೆಯಾಗಿದ್ದು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜ ಅವರು. ಜೊತೆಗೆ ಶಾಸಕರ ಕರೆಗೆ ಓಗೊಟ್ಟ ಕಲ್ಮಂಜ ಗ್ರಾಮದ ಬಿಜೆಪಿ ಕಾರ್ಯಕರ್ತರು. ಕೇವಲ ಒಂದೇ ದಿನದಲ್ಲಿ ಸುಸಜ್ಜಿತವಾಗಿ ಮನೆಯನ್ನ ದುರಸ್ತಿ ಮಾಡಿ ಅಜ್ಜಿಗೆ ಆಸರೆಯಾಗಿದ್ದಾರೆ. ದಲಿತ ಮಹಿಳೆ ಮನೆಗೆ ಮಗನಂತೆ ಆಸರೆಯಾದ ಶಾಸಕ ಹರೀಶ್ ಪೂಂಜ. ಸೂರು ಕಳೆದುಕೊಂಡಿದ್ದ ಚೋಮು ಅಜ್ಜಿಗೆ ಸುಸಜ್ಜಿತ ಮನೆ ನಿರ್ಮಾಣ. ಮನೆ ನಿರ್ಮಾಣಕ್ಕೆ ಬಲ ತುಂಬಿತು ಕಲ್ಮಂಜ ಬಿಜೆಪಿ ಕಾರ್ಯಕರ್ತರ ಶ್ರಮದಾನ. ಕಲ್ಮಂಜ ಗ್ರಾಮದ ಮಾಣಿಂಜೆ ಸಮೀಪದ ದಲಿತ ಸಮುದಾಯದ ಚೋಮು ನಲಿಕೆಯವರು ಹಲವಾರು ವರ್ಷಗಳಿಂದ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಇರುವ ಒಬ್ಬ ಮಗ ಬೇರೆ ಕಡೆ ಜೀವನ ಸಾಗಿಸುತ್ತಿದ್ದರೆ ಅಪರೂಪಕ್ಕೊಮ್ಮೆ ಬಂದು ತಾಯಿಯನ್ನ ವಿಚಾರಿಸಿಕೊಂಡು ಹೋಗುತ್ತಾರೆ. ಚೋಮು ಅಜ್ಜಿಗೆ ಕಳೆದ ಕೆಲ ದಿನಗಳ ಹಿಂದೆ ಸುರಿದ ಭಾರೀ ಮಳೆ ಸಿಡಿಲಂತೆ ಎದುರಾಗಿತ್ತು. ಎಡಬಿಡದೆ ಸುರಿದ ಮಳೆಗೆ ಮನೆಯ ಹಿಂಬದಿ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿತ್ತು. ದಿಕ್ಕು ತೋಚದಂತಿದ್ದ ಈ ಅಜ್ಜಿಗೆ ಮಗನ ಸ್ಥಾನದಲ್ಲಿ ನಿಂತು ಆಸರೆಯಾಗಿದ್ದು ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜ. ಭಿಕ್ಷೆ ಬೇಡಿದರೂ ಏನೂ ಕೊಡದ ಈ ಕಾಲದಲ್ಲಿ ಇಂತಹ ಮನೆ ನಿರ್ಮಾಣ ಮಾಡಿಕೊಟ್ಟ ಶಾಸಕರನ್ನ ನಾನೆಂದೂ ಮರೆಯುವುದಿಲ್ಲ ಎನ್ನುತ್ತಾರೆ ಚೋಮು ಅಜ್ಜಿ. ಹರೀಶ ಉಂಜೇರಿ ಈ ತೂಪಗರಮದ ಮಲ್ತುವರಿಯೇರಿ ಆರ್ನ ಗುರ್ತ ಏರ ಮರಪ್ಪ ಆ ತೂಪಗರಾಯನಕ ಏನು ಎಂಚಲ ಮರಪ್ಪ ಅಸಂಜಿ ಒಂಜಿ ನಟ್ಟಿಂಡ ನಿರ್ಮಾಣ ಕೊರಿತೆ ಬೇರೆ ಅಂಚೆ ತಿನ್ನಲ್ಪ ಅದು ಸರ್ಕಾರ ಅಲ್ಪ ಕೊರತೆ ತುಂಬ. ಮಾಹಿತಿ ತಿಳಿದು ಭೇಟಿ ನೀಡಿದ ಶಾಸಕರು ಮನೆಯ ಪರಿಸ್ಥಿತಿ ಕಂಡು ಮರುಗಿದ್ದರು. ತಕ್ಷಣವೇ ಸ್ಥಳೀಯ ಯುವಕರನ್ನ ಕರೆಸಿ ಈ ಮನೆಯನ್ನ ಸಂಪೂರ್ಣವಾಗಿ ದುರಸ್ತಿಗೊಳಿಸಿ ಅದಕ್ಕೆ ತಗಲುವ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಂದಿದ್ದರು. ಶಾಸಕರ ಮಾನವೀಯ ಸೇವೆಗೆ ಜೊತೆಯಾದ ಕಲ್ಮಂಜ ಬಿಜೆಪಿ ಗ್ರಾಮ ಸಮಿತಿಯ ಯುವಕರು ಆಗಸ್ಟ್ 9ರಂದು ಶ್ರಮದಾನದ ಮೂಲಕ ಸುಸಜ್ಜಿತವಾದ ಮನೆ ನಿರ್ಮಾಣ ಮಾಡಿಕೊಟ್ಟರು. ಎಲ್ಲಾ ಕಾರ್ಯಕರ್ತರ ತಂಡ ಶ್ರಮದಾನದ ಮೂಲಕ ನಿರ್ಮಾಣ ಮಾಡಿದ್ದಾರೆ ಎಂದು ಶಾಸಕರು ಹೇಳಿದ್ದಾರೆ. ಕಲ್ಮಂಜ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಚೋಮು ನಲಿಕೆಯವರ ಮನೆಗೆ ಮೊನ್ನೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮಳೆಯಿಂದಾಗಿ ಪೂರ್ತಿ ಮನೆ ಕುಸಿತಾಗಿತ್ತು ಮತ್ತು ಮನೆಯಲ್ಲಿ ಪೂರ್ಣವಾಗಿರ್ತಕ್ಕಂಥ ಹಾನಿಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕಲ್ಮಂಜದ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆ ಸೇರಿಕೊಂಡು ನಮ್ಮ ಗಣೇಶನನ್ನು ಸಹ, ಅಂದರೆ ಅವರು ಪಕ್ಕದ ಗ್ರಾಮ ಇದ್ರೂ ಈ ಗ್ರಾಮದ ಚೋಮಕ್ಕನವರ ಜೊತೆ ಅಮ್ಮನವ್ರ ಜೊತೆ ಭಾಳ ಒಂದು ಸಂಬಂಧ ಇತ್ತು ಅವ್ರಿಗೆ. ಆ ಕಾರಣದಿಂದಾಗಿ ಎಲ್ಲ ಒಂದು ಕಾರ್ಯಕರ್ತರ ತಂಡ, ಅಂದರೆ ಮೊನ್ನೆ ಸುಮಾರು 60-70 ಜನ ಕಾರ್ಯಕರ್ತರು ಶ್ರಮದಾನದ ಮೂಲಕ ಇದನ್ನು ಒಂದು ಪುನರ್ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಕಾರ್ಯಕರ್ತರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ಈ ರೀತಿ ಒಬ್ಬಳೇ ತಾಯಿ ಇರುವಂಥದ್ದು ಈ ಮನೆಯಲ್ಲಿ, ಈ ರೀತಿಯ ಒಂದು ಗ್ರಾಮದಲ್ಲಿರ್ತಕ್ಕಂಥ ಬಂಧುವನ್ನು ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು
ಎಲ್ಲರೂ ಸೇರಿ ನಾವು ಮಾಡಿರುವಂಥದ್ದು. ದೇವರವರಿಗೆ ಪೂರ್ಣ ಆಯುಷ್ಸು ಕೊಡಬೇಕು, ಅವರಿಗೆ ಇನ್ನಷ್ಟು ಶಕ್ತಿ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮೆಲ್ಲ ಕಾರ್ಯಕರ್ತರಿಗೂ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತೇನೆ. ಮನೆ ನಿರ್ಮಾಣದ ಜೊತೆಗೆ ಮನೆಗೆ ಬೇಕಾದ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ವ್ಯವಸ್ಥೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಅತಿ ಶೀಘ್ರದಲ್ಲಿ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಜೊತೆಗೆ ದಿನಸಿ ಸಾಮಗ್ರಿ, ಪಾತ್ರೆಗಳನ್ನೂ ಕೂಡ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು. ಇತ್ತೀಚೆಗೆ 1-2 ವಾರದ ಹಿಂದೆ ನಡೆದ ಜೋರು ಗಾಳಿ ಮಳೆಗೆ ನಮ್ಮ ಕಲ್ಮಂಜ ಗ್ರಾಮದ ಬಡ ಹೆಂಗಸು ಚೋಮು ನಲಿಕೆಯವರ ಮನೆ ಸಂಪೂರ್ಣವಾಗಿ ನಾಶವಾಗಿತ್ತು. ಆ ಸಮಯದಲ್ಲಿ ತುರ್ತಾಗಿ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜರಿಗೆ ತಿಳಿಸಿದಾಗ ಅವರು ಖುದ್ದಾಗಿ ಈ ಮನೆಗೆ ಬಂದು ಆ ಮನೆಯನ್ನು ರಿಪೇರಿ ಮಾಡಿಕೊಡಬೇಕು, ಅದಕ್ಕೆ ಬೇಕಾದ ಎಲ್ಲ ಖರ್ಚು ವೆಚ್ಚಗಳನ್ನು ಸಹ ನಾನು ಕೊಡ್ತೇನೆ, ನೀವೆಲ್ಲ ಇಲ್ಲಿನ ಸ್ಥಳೀಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸುತ್ತಮುತ್ತಲ ಎಲ್ಲ ಸರಿ ಮಾಡಿ ಅವಳಿಗೆ ಮಾಡಿಕೊಡಬೇಕು ಅಂತ ಹೇಳಿಕೊಟ್ಟ ಒಂದು ಕಾರಣದಿಂದಾಗಿ ಮತ್ತೊಂದು 4 ದಿವಸದ ನಂತರ ಇಲ್ಲಿನೆಲ್ಲ ಸ್ಥಳೀಯ ಭಾಜಪದ ಕಾರ್ಯಕರ್ತರು ಬಂದು ಅವಳಿಗೆ ಈಗ ನಿಮಗೆ ನೋಡ್ತಾ ಇದ್ದೀರಿ, ಈ ಮನೆಯನ್ನು ಇಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಸುಮಾರು 1-1.5 ಲಕ್ಷ ರೂಪಾಯಿಯಷ್ಟು ಖರ್ಚಾಗಿರಬೇಕು. ಇದೆಲ್ಲ ಮಾಡಿಕೊಟ್ಟ ನಮಗೆ ಹಿಂದಿನ ಒಂದು ಶಕ್ತಿ ಯಾವುದು ಅಂತ ಕೇಳಿದರೆ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪೂಂಜರು. ಮೊನ್ನೆಯ ಮಳೆಗೆ ಈ ಒಂದು ಒಂಟಿ ಮನೆ ಒಬ್ಬರೇ ಇರೋದು, ಗಾಳಿಗೆ ಹಂಚು ಸೀಟು ಮತ್ತು ಗೋಡೆಗಳೆಲ್ಲ ಬಿದ್ದೋಯಿತು. ಹಾಗೆ ಇಲ್ಲಿಯ ಸ್ಥಳೀಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ನಮ್ಮ ಶಾಸಕರಿಗೆ ತಿಳಿಸಿದರು. ಶಾಸಕರು ಕೂಡಲೇ ಬಂದು ಇಲ್ಲಿಯ ಕಾರ್ಯಕರ್ತರಿಗೆ ಇದನ್ನು ನೀವು ಮಾಡಬೇಕು, ಇದಕ್ಕೆ ಎಷ್ಟು ಖರ್ಚಾದರೂ ನಾನು ಕೊಡ್ತೇನೆ ಅಂತ ಹೇಳಿದ್ರು. ನಮ್ಮ ಇಲ್ಲಿಯ ಕಾರ್ಯಕರ್ತರು ಎಷ್ಟು ಉಮೇದಿನಿಂದ ಅಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದೇ ದಿನದಲ್ಲಿ ಇಷ್ಟು ಚಂದದ ಒಂದು ಮನೆಯನ್ನು ಇವರಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ನಿಜ ಈ ಊರಿನ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಪಕ್ಷದ ಅಥವಾ ಇತರರು, ಅವರಿಗೆಲ್ಲರಿಗೂ ನಾನು ಕೂಡ ಒಂದು ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆ ನೀಡ್ತೇನೆ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೀತಿಯ ಶಾಸಕರು ಇಷ್ಟೊಂದು ಮುತುವರ್ಜಿ ವಹಿಸಿ ಇವತ್ತು ಕೂಡ ಬಂದು ಇಲ್ಲಿ ಮಾಡಿದ ಕೆಲಸ ಹೇಗಿದೆ ಅಂತ ನೋಡಿ ಇವರ ಹತ್ರ ಮಾತಾಡಿ ಹೋಗಿದ್ದಾರೆ. ಅವರಿಗೂ ನಾನು ಪೂರ್ವಕವಾದ ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಸೂರು ಕಳೆದುಕೊಂಡು ದಿಕ್ಕು ತೋಚದಂತಿದ್ದ ಒಂಟಿ ದಲಿತ ಮಹಿಳೆಗೆ ಸ್ವಂತ ಮಗನಂತೆ ನಿಂತ ಶಾಸಕರು ತಮ್ಮ ಮಾನವೀಯ ನೆಲೆಯಲ್ಲಿ ಆಸರೆಯಾಗಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ಮನೆ ನಿರ್ಮಾಣ ಕಾರ್ಯದಲ್ಲಿ ಕಲ್ಮಂಜ ಗ್ರಾಮ ಪಂಚಾಯತ್ ಸಮಾಜ ಸೇವಕ ನೈಮಿಷಾ ಬಾಲಕೃಷ್ಣರ ಸಹಕಾರದ ಜೊತೆಯಲ್ಲಿ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರ ಅವಿರತ ಶ್ರಮವಿದೆ. ಕೇವಲ ಒಂದೇ ದಿನದಲ್ಲಿ ಸುಸಜ್ಜಿತವಾಗಿ ಮನೆ ದುರಸ್ತಿ ಮಾಡಿಕೊಟ್ಟ ಶಾಸಕ ಹರೀಶ್ ಪೂಂಜಾರಿಗೂ ಸ್ಥಳೀಯ ಯುವ ಕಾರ್ಯಕರ್ತರಿಗೂ ನಮ್ಮದೊಂದು ಸಲಾಂ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.